ಹಾಯ್ ವೆಲ್ಕಮ್ ಬ್ಯಾಕ್ ಟು ಪಿ ಕೆ ಕ್ರಿಶ್ಚಿಯನ್ ಯೂಟ್ಯೂಬ್ ಚಾನಲ್. ಮಾತ್ರ ನಮಸ್ಕಾರ. ಇನಿ ಎಂಕಲ್ ಬೇಕರಿ ಜಂಕ್ಷನ್ ನಮ್ಮ ಗಣಪತಿ ಕೊಲ್ಲಾದೇರು ಅಂಚ ಅಡೆಗರ ಪೋಂದುಲ್ಲ ಲೇಟಾಂಡು 1 ಗಂಟೆ ಅಂದ್ ಬತ್ತಂಡು ಅಂಚ ಇನಿ ಗಣಪತಿನ ಲಕ್ಕಾಯರೆ ಲಕ್ಕದು ಇನಿ ನೀರಿಗೆ ಪಾಡ್ರಂಡು ಬೊಕ್ಕ ತೂಕ ನಮಕ್ 8 ಗಂಟೆಗೆ ನಮ್ಮ ಕರೆಕ್ಟ್ ಪ್ಲ್ಯಾನ್ ಇಜ್ಜಿ ಅಂಚ ಬೊಕ್ಕ ಪುರ್ಸೊತ್ತಾಂಡ ಪೋಯಿ ಒಕ್ಕ ಒಂಜ ಬಯ್ಯರ್ ಶೂಟ್ಲ ಉಂಡು ಅಂಚ ಅದು 8 ಗಂಟೆಗಂತೂ ಓಡ್ ಮೇಯ್ನ್ ಅದು ಅಂಚ ಬೊಕ್ಕ ಒಂಚೂರು ಶೀತಲ ಆತಂಡು ಶೀತ ಅದು ತಲೆದೆರಪೆ ಅದಿರ್ಜಿ ಅಂಚ ಆತನು ಅಂಚ ಪೋದು ಅಲ್ಪ ಒಂಚೂರು ವಿಶ್ವಲ್ ತೋಜಾವ ಅಂಚ ಒಟ್ಟಿಗೆ ನಮ್ಮ ಪೂರಿಕ್ ಅಮ್ಮ ಬೊಕ್ಕ ಅಣ್ಣೆ ಕಚಾಯ್ತು 10 ಜನ ಬೊಕ್ಕ ತೆಗೆಜ್ಜರು ಡ್ಯೂಟಿಗೆ ಹೋಗ್ತಿರೋರು ಸ್ಕೂಲು ರಜೆಜ್ಜಿ ಅಂಚ ನಮ್ಮ ಪೂರಿಕ್ ಬತ್ತೆ ಪೂರ್ವಿಕ್. ಹಾಯ್ ಪೂರ್ವಿಕ್, ಹೌ ಆರ್ ಯು? ಫೈನ್ ಬನ್ ಕಾಯಿನ್ ಫೈನ್ ಪೂರಿಕ್ ಬತ್ತೆ ದೂರ ಪೋಪಿನಿ ಜೋ ಜಗ ಓಲು ಸ್ವಲ್ಪ ಜೋಜ ಬಲ ಹೋಗಿನ ಗಣಪತಿಗೆ ಮಲ್ಲಜ್ಜಿ ಕುಲ್ಲು ಜಕ್ಕಿ ಅಲ್ಲಿ ಕುಲ್ಲು ಸರಿ ಅವಾಗ ಎಂಗ್ಳು ಸೀದೆತ್ತ ಬೇಕರಿ ಜಂಕ್ಷನ್ ಗಣಪತಿ ಕೊಲ್ಲಾಯಿ ನಡಿ ಬೇಕರಿಗೆ ಬಾ. ಬಜಿಲು ಕೊರ್ಪುನೊಂದು ಬಿದರ್ದತ್ತ ತಮ ಪೋಂದುಲತ್ತ ದೂರ ಪೋಪುನಿ ಕ್ಲೌಡ್ ತುಲೆಗೆ ಡಿಫ್ರೆಂಟ್ ಕ್ಲೌಡ್ ಅಪ್ಪನ್ ಪೋಂದುಲತ್ತ ದೂರ ಪೋಂದುಲ್ಲ ಸ್ವಾಮಿಗ ದೂರ ಸ್ವಾಮಿಗ ಯಾವ್ದಕ್ಕೆ ನೀದಾದಪ್ಪ ನಂದಿಲ್ಲ ಸ್ವಾಮಿ ಮನೆ ಗಣಪತಿ ಸ್ವಾಮಿಗ ಕಂಬಳ ಶ್ರೀ ಮಹಾಗಣಪತಿ ಮಹಾದ್ವಾರ ಸ್ಥಳ ಎಲ್ಲಿದೆ ಅಳವುಲುಂಡತ ದೊಡ್ಡ ಮಾರ್ಗನ ಸಭಾ ಕಾರ್ಯಕ್ರಮನ ಮಸ್ತ್ ಸಭಾ ಕಾರ್ಯಕ್ರಮ ನಂಬ ಪೂರಿಕ್ ಇನ್ನೊಂದ್ಸಲ ಹೊರಿ ಆತನ ಇಲ್ಲ ಅಂದ ತೀರ್ಥದೊಂದು ಬೋಳಿ ತೀರ್ಥ ಹೆಂಗಲ್ಲ ತೀರ್ಥ ಜವನಿಯರ್ ಮಾತ್ರ ಸಾಲ ಹಿಡಿದು ಬರ್ತೀರ ಅವು ಮುಂಚೆ ಬ್ರಹ್ಮ ವಾಹನ ಪ್ರಸಾದ ಇಡೀ ಮೋಸ ಆತನ
ಫೋಕಸ್ ಮಾಡ್ಬೋದು ಮೊದಲ ಮೇಯ್ನ್ ಫೋಕಸ್ ಮಾಡ್ಕೊಡು ಓ ಅದೇರು ಕಾರ್ಮೆನ್ ಬೋನು ಪೂರಿಕ ನಮ್ಮ ರೂಪಕ ದಿಗದೇರು ಆರೆ ಮುರಾಣಿ ಮೀನು ಬರ್ತಿರ ಬರ್ತಿನಾರು ಬೊಕ್ಕ ಇಜ್ಜೇರು ಮಾರ ಸರಿ ಪೋಯ ಮಲ ಮಲ ತೊರಕ್ಕೆ ಮುರಾಣಿಯರ ಫೋನ್ ಸತ್ಯ ಫೋಟೋ ತೊರಕ್ಕೆ ದಿಗಿನದು ಜರಿ ಯಾವುದು ವೀಡಿಯೋ ತೋರ್ದು ಪಡೆ ತೊರಕ್ಕೆ ಕೊಂಚ ಹುಚ್ಚು ಮೀನು ಹುಚ್ಚು ಮೀನು ಮಲ ಮಲ್ಲ ಮೀನು ದಿಕ್ಕದ ನಿಂಗೆ ಫ್ರಿಜ್ ದೀವನ ಖಾಲಿ ಇದು ದೂರ ಬೋದು ಬತ್ತೀನಿ ಜಿಡೇನೆ ಬತ್ತೀನ ಬಯ್ಯ ಸನ್ಮಾನ ಈರೇಗಲ ಬೊಕ್ಕ ನಂದಣ್ಣೆ ಬಂದಾರು ಪಿಲಿಕುಲ ಅಂದಿತ್ತು ಈಗ ದಾದನ ಗೊತ್ತು ಪಿಲಿಕುಲದ್ದು ಪಿಲಿಕಲ ಅಂದಿತ್ತು ಪಿಲಿಕಲ ಬಣ್ಣ ತಿರ್ತಿಡ ಮಂಟಪದ ಪಿಲಿಕಲ ಹಿಂಗ ಪಿಲಿಕುಲ ಯಾರು ಪಿಲಿಕಲ ನಂದಣ್ಣ ಬಂದು ಯಾಂತು ಆಂಡ ವನಸ್ರಿಗಲ್ಲ ವನಸಾದ ಮುತ್ತೆ ಏರ್ಲ ಇಜ್ಜರಿ ಎಂಕಲ್ ಲೈನ್ ಏತು ಉದ್ದ ಇತ್ತು ಮಾತ ಮೆಂದಿ ಕದಂಡೆ ಏ ರಾಮ ತಂದೆ ಮಲ್ಲ ಮಲ್ಲ ಗೊತ್ತಲ್ಲ ಮಲ್ಲ ಒಂಜಿ ದೊರಕ್ಕೆ ಪಾಡ್ಜರಿ ಯೂಟ್ಯೂಬ್ ಪಾಡ್ದೆ ತೂತು ಜರಿ ಹೆಂಗೆ ಒಂಜಿಲ್ಲ ಮೀಂತಿಗೆ ಇಜ್ಜೆ ಎಂಕಲೆಗಳ ಭಾರಿ ಪ್ರಯತ್ನ ಮಾಡೋದು ಬೊಕ್ಕ ದಿಕ್ಕನೆ ಸೂಪರ್ ಉಂಡಿ ಕಾಲ ಅವಳು ತಿಕ್ಕಡ ಎರಡು ದಿನದಿಂದ ಅಪ್ಪಗನಿಗೆ ಸೇಲ್ ಅನ್ಕೊ ಐದಕ್ಕೂ ಸುತ್ತಿ ಆಯ್ತು ಹಿಡಿದಾಗ ಈರು ಬತ್ತೀನಿ ಇಜ್ಜಾರು ಓಕೆ ಗಾಯ್ಸ್ ನಮ್ಮ ಅಂಚ ಬೇಕಾದ್ರೆ ಹೋದು ಕೈ ಮುಗಿದು ಮನಸ್ಸು ಪೂರ ಅದು ಇತ್ತ ಬಿದಾಡ್ನಿ ಇಲ್ಲಡೆ ಬಿದಾಡ್ದು ಬೊಕ್ಕ ತೂಕ ಒಂಜಿ ಶೋಭಾಯಾತ್ರೆ ಉಂಡು ಅಂತ ಅವನು ಪೂರ ರೆಡಿ ಆವೊಂದುಂಡು ಬೆಲ್ಪ ಪೂರ ದೂರಡೊಂಜಿ ಶೋಭಾಯಾತ್ರೆಗೆ ಗಾಡಿ ರೆಡಿ ಆವೊಂದುಂಡು ಚಾರಣ ಬೊಕ್ಕ ಬಿದಾಡುವಿರಿಗೆ ರಿಕ್ಷಾ ಮುಜಿ ಪಿಲಿ ಉಂಡಿಗೆ ನಿಜ ಅತ್ತು ವೇಷ ಅಂಚ ಇತ್ತ ನಾನು ಪೋಪುನಿ ಬೊಕ್ಕ ಬರ್ಕ ಒಂಜಿ 4-5 ಗಂಟೆ ಆಪನಿಗೆ ಶೋಭಾಯಾತ್ರೆ ಬಿದಾಡ್ನಾಗ ಅಂಚ ಇತ್ತು ಭಯಂಕರ ದೊಂಬುಡು ಮುಳು ಕೊದ್ದಿಯೊಂದುಂಡು ಬಿದಾಡ್ಗ ಶೀತ ಅದು ನಾಲ ತೀರುಚಿ ಆಯ್ತು ಒಂಚೂರು ಬೋದು ಜೆಪ್ಪುಡು ಶೀತಲ್ ಹತ್ತುಂಡು ಈ ಮೆಟ್ಟು ಪಿಂಪಲ್ ಹತ್ತುಂಡು ಜೆಪ್ಪಲ ಪೂರ ಕೆಲವು ಲೈನ್ ಹಾಕದ ಹತ್ತನಿಗೆ ಚೈತ್ರ ಬಂದ್ಬಿಡ ಲೈನ್ ಹಾಕದೆ ಯಾವಂತಿಜಿ ಇರುತ್ತೆ ಬಣ್ಣದ ಗಾಡಿನ ಬಿರ ಹೊಡಿತದ ಗಾಡಿ ಥ್ಯಾಂಕ್ ಯು ಗೈಸ್ ಡೆಕೋರೇಷನ್ ಪೂರ ಮಲ್ದಿರು ಡೆಕೋರೇಷನ್ ಪೂರ ಮಲ್ದಿರು ಭಾರಿ ಶೋಕದೊಂದು ಸೆಟಪ್ ಆತುಂಡು ಬೇಕರಿ ಜಂಕ್ಷನ್ ನಮ್ಮ ಗಣಪತಿ ದುರ್ಗಾ ಪರಮೇಶ್ವರಿ ಭಜನಾ ಮಂದಿರದಿಂದ ಹೊರಡುವ ಭವ್ಯ ಗಣೇಶನ ಶೋಭಾಯಾತ್ರೆಯು ಮಹತ್ತಲೆ ಸುಂಟದಗಟ್ಟೆ ರಾಜಾರಸ್ತೆ ದಾರಿಯಾಗಿ ಸಾಗಿ ಬಂದು ಮಜಲ್ಲ ಬೋಡ ಓಕೆ ಎಂಕ್ಲು ಬೇಕಾರೆ ಹಿಡಿದು ಇಲ್ಲಡೆಗೆ ಬತ್ತ ಅಂಚ ಒಂದು ಬೊಕೊಂಜಿ ವಿಷಯದಾದ ಪನ್ನಗ ಬಜ್ಪೆ ಪೊರ್ಕೋಡಿ ಪನ್ಪಿನಲ್ಪ ಒಂಜಿ ಜಾಗೆ ಉಂಡು ಒಂಜಿ ನಮ್ಮನೆ ಸಬ್ಸ್ಕ್ರೈಬರ್ನ ಅರ್ನ ಒಂಜಿ ಅಕಲ್ನ ಜಾಗೆ ಅಂಚನೆ ಒಂಜಿ ಟೋಟಲ್ ಒಂಜಿ 7.25 ಸೆನ್ಸ್ ಜಾಗೆ ಉಂಡು ಅಂಚನೆ ಸೆನ್ಸ್ಗೆ ಒಂಜಿ 2.5 ಲಕ್ಷ ಮುಟ್ಟ ಪನ್ಪೇರು ನಮ್ಮ ಏರ್ಪೋರ್ಟ್ ರೋಡು
ನಮ್ಮ ಏರ್ಪೋರ್ಟ್ ರೋಡ್ ಮೇನ್ ರೋಡ್ ಹಿಡಿದು ಒಂದು 300 ಮೀಟರ್ ಉಲಾಯಿಪುನು ಎಡ್ಡೆ ಜಾಗೆ ಆ ಜಾಗೆ ಎರೆಗಾಲ್ನ ಬೋರ್ಡ್ ಉಂದಾಂಡ ಯಾನು ಅರ್ನ ಕಾಂಟ್ಯಾಕ್ಟ್ ನಂಬರ್ ನಮ್ಮ ಡಿಸ್ಕ್ರಿಪ್ಷನ್ ತಿರ್ತು ಕೊರ್ದುಪ್ಪೆ ಅರನ್ನು ಕಾಂಟ್ಯಾಕ್ಟ್ ಮಲ್ಪಲೆ ಮಲ್ತದು ಏರಾಲ್ನ ಪರ್ಚೇಸ್ ಮಲ್ಪುನ ಮಲ್ಪೊಲಿ ಅಂಚನೆ ನಿಕ್ಕಲ್ನ ಏರಾಲ್ನ ಫ್ಯಾಮಿಲಿ ಎರೆಗಾಲ್ನ ಬೋರ್ಡ್ ಉಂದಿತ್ತಂದ ಪಲ್ಲೆ ಆ ಜಾಗೆನ ಪರ್ಚೇಸ್ ಮನ್ಪುನ ಅಂದಾಂಡ ಇಲ್ಲಿ ಕಟ್ಟೆರೆ ಪೂರ ಎಡ್ಡೆ ಒಂಜಿ ಸೂಕ್ತವಾಯಿನ ಅಂಚಿನ ಜಾಗೆ ಆಯ್ತು ವೀಡಿಯೋಲಿ ಏನು ಪಾಡ್ದುಪ್ಪೆ ಅಂಚನೆ ಬೊಕ್ಕ ಜಾಸ್ತಿ ನಿಕ್ಲೆಗೆ ಐತ ಬಗ್ಗೆ ಎಂಕ್ವೈರಿ ಮಲ್ಪೊಡ್ದಿತ್ತನ ನಂಬರ್ ಡಿಸ್ಕ್ರಿಪ್ಷನ್ ಪಾಡ್ದುಪ್ಪೆ ಅವ್ರನ್ನ ಕಾಂಟ್ಯಾಕ್ಟ್ ಮಲ್ತನ ಆಟ ಅವಾಗ ಸರಿ ಬೊಕ್ಕ ನಮ್ಮ ಒಂಜಿ ಪ್ರೊಸೆಷನ್ ಉಂಡು ಆ ಪ್ರೊಸೆಷನ್ಗೆ ಬೊಕ್ಕ ಪೋಯಿ ಅದನ್ನಟ್ಟ ನಮ್ಮ ಒಂಜಿ ಎಲ್ಲಿಯ ಬ್ರೇಕ್ ಓಕೆ ಗಾಯ್ಸ್ ನಮ್ಮ ಐತ ಪ್ರೊಸೆಷನ್ ಮೊರತನೆಗೆ ರೀಚ್ ಆವೊಂದುಂಡ್ರಿಗೆ ಅಂಚ ಇದು ತೀಯರ ಪಿದಾಡೊಂದುಲ್ಲ ನಮ್ಮ ಗಂಟೆ ಐತೆ 5:30 ಆಂಡ್ ಅಂಚೆತ್ತೆ ಪಿದಾಡ್ನು ಇರ ಬಿಚಾರ ಅದನ್ನು ಪಂಡೆ ಓಕೆ ಅವಾಗ ನಮ್ಮ ಸೀದಾ ಮೊರತನೆಗೆ ಪೋಯ್ ಓಕೆ ಎಂಕಲಿದ್ದೆ ಮೊರತನೆಗೆ ಹೋಗೋದಿಲ್ಲ ಮೊರತನೆಗೆ ಎತ್ತೊಂದು ವರ್ತನೆಗೆ ಪ್ರೊಸೆಷನ್ ಅಜ್ಜ ನಮ್ಮ ಚೂರು ಲಕ್ಕರಾಗ ಲೇಟ ಶೀತ ಅದೇ ಎತ್ತನಾಗ ಇವಾಗ ಮೊರತನದ ಅಲ್ಲ ಸರಿ ಬತ್ತು ಕರೆಕ್ಟ್ ಬತ್ತು ಹಾಂ ಸರ್
ಎಂಚಲ್ಲರ್ ಬಾರಿ ಅದ ವೈಟ್ ಮಾಡ್ತೀನಿ ಅಲ್ಲ Come on, Janya. ಮೆತ್ತದಲ್ಲ ಮೆತ್ತ ಓಲು ಆಮೆಟ್ ಅಲ್ಲ ಆಮೆಟ್ ದನಿ ನಮಸ್ಕಾರ ಜೋಕುಲ್ ಮಾ ತಿರ್ಕಾ ಒಂದಿಚ್ಚೇರಿ ಇರಲ್ಲ ವೀರ ಸಾವರ್ಕರ್ ನಮಸ್ಕಾರ ಓ ಅಬೆ ಅಬೆ ಕೊಟ್ಟೆ ಒಂದು ಕೊಟ್ಟು ವೀಡಿಯೋ ಕೊಟ್ಟು ನಮಸ್ಕಾರ ನೇಕೆ ಪೂರ ಪೂರ ಕೊರಿಗೊಂಬು ರೋಡ ಅಣ್ಣ ಎಂಚೋಲ್ಲರ್ ಬಾಗ ಎಂಚೋಲ್ಲರ್ ಅಂತ ಓಕೆ ಬೇಡ ಪಲ್ಲೆ ಅದೇ ಎಂಚೊಲ್ಲರು ಈ ಎಂಚೊಲ್ಲರು ಇಲ್ಲ ಎಂಚೊಲ್ಲರು ಹಾಂ ಪ್ರಸಾದ ಈಗ ನಾಲ್ಕು ಕೊರಿಯರ್ ಗಣಪ ದೇವರು ಕೊರ್ಚಿ ಆಗ ಅಲ್ಲಿಂದ ಒಂದು ಒಂದಿಲ್ಲ ಆಡೆ ಮಟ್ಟ ಬರೋಡಿಗೆ ಲಾಸ್ಟ್ಗೆ ರತ್ನ ಮಾತ್ರ ಓಪಿನ ಮಗದ ಎಸ್ ಸರ್ ಐದು ನೆಟೆ ನಮ್ಮ ಈ ಎಲ್ಲ ಕಾರ್ಯಕ್ರಮದ ಅರ್ಜುನ್ ಕವಿಗಳು ನಮ್ಮ ತುಳುನಾಡು ತುಳುನಾಡಿನ ನಮ್ಮೆಲ್ಲ ಪ್ರತಿಭೆ ತುಳುನಾಡ ಚಕ್ರವರ್ತಿ ಅರ್ಜುನ್ ಕಾಪಿಗಳು ಬರ್ರೆ ಇದ್ದಾರೆ ಅನ್ಫಾರ್ಚುನೇಟ್ಲಿ ಕುಡ್ಲಾಡ 0 ಟ್ರಾಫಿ ಅಂಚಾದ ಬರ್ರೆ ಆವಂಜಿ ಅಂಡ್ ನಮ್ಮ ಓಕೆನ ನಿಗಲ ಪಟೋಂಡ್ರೆ ನಾನು ಈ ಕಡೆ ಬಂದಿದ್ದೆ ನಿಗಲ ಕನೆಕ್ಟ್ ಸರ್ ಇದು ಕೇವಲ ಪರ ಈ ಶೋಕದ ಕ್ರೌಡ್ ಇರ್ನ ಆಗಮನಗೋಸ್ಕರ ಕಾದು ನಿಂತಾಗಲೇ ಪೂರ ನಿರಾಶೆ ಅಂಡ್ ಈರ್ ಅಗ್ಲನೈತೆ ಸಮಾಧಾನ ಮಾಡ್ಬಿಡು ಓವರ್ ಟು ಅರ್ಜುನ್ ಕಾಪಿಗಾಡ್ ಸುರುಕಾದ ಮಹಾಕವಿಗಳ ನಮಸ್ಕಾರ ಗಣೇಶ ಚತುರ್ಥಿದ ಶುಭಾಶಯ ನಿಕಲ ಮಾತುಗಳ ಶಬ್ದ ಕೇಳೋದಿಲ್ಲ ಬಹುಶಃ ನಿಕಲ ಇತ ನಟರಾಜನ್ಗೆ ಕೆಲವು ಫೋಟೋ ಕಡಬರಿಯರು ತೂದು ಮಸ್ತ್ ಬೇಜಾರಾಂಡೆ ಬರ್ರೆ ಆಯ್ತು ಪಟ್ಟದೆ ಅಣ್ಣ ನಿಕಲ ಮಾತಾಡಲ್ಲ ಹಿರಿಯಾಕಂಡಲ್ಲ ಅಜ್ಜನ ಕಿರಿಯಾಕಂಡಲ್ಲ ಮಾತಾಡಲ್ಲ ನಿಕಲನೆ ಇಲ್ಲದ ಬಾಲ್ಯ ಕ್ಷಮೆ ಬಂದ್ಲೆ ಅಂಚೆನೆ ಗಣೇಶ ಭಕ್ತ ಬರ್ತಂದ ಮಕ್ಕಳು ಮಾಜಿಪಲ್ಲ ಮಾತೆರೆಗ್ಲ ಕ್ಷಮಕೇನು ನಿಕಲ ಮೋಕೆ ಈ ಕಲಾವಿದನ ವ್ಯಕ್ತಿ ಏಪಲ್ ಒಪ್ಪಾಡೆ ಸೊ ಈ ಮೂಲಕ ಒಂದು ಪ್ರಾಮಿಸ್ ಮಲ್ಪ ಪಡ್ಡ
ಪ್ರತಿ ವರ್ಷ ಗಣೇಶೋತ್ಸವದ ಕಾರ್ಯಕ್ರಮ ಪುನಃ ಏನ ನೆತ್ತಿಜಿನಲ್ಲ ಬರ್ತದೆ ಏನ ನೆತ್ತಿಜಿನಲ್ಲ ಏನ್ ಬರ್ತಾರೆ ಒಂದು ಮಾತ್ರ ನಾವು ಪ್ರಾಮಿಸ್ ನೆನಪಿದೆ. ಈ ಸಲ ಮಾತ್ರ ನಿಜವಾದ ಮಸ್ತ್ ಮನಸ್ಸಿರ್ತದೆ. ಕಿನ್ನಿಗೋಲಿ ಮಕ್ಕಳಿಗೆ ಬಚ್ಪೇಟ ಆಲ್ರೆಡಿ ಆ ಕಾರ್ಯಕ್ರಮಕ್ಕೆ ನಾನು ಒಂದು ತಡವಾದ ಪುಟ್ಟಿದ್ದವರಿಗೆ ಆಹ್ವಾನಿಸಿದ್ದಾರೆ. ಸಿನಿಮಾ ಅಪತರ ರಿಲೀಸ್ ಆಗ್ತದೆ. ಅವರಿಗೆ ಏನ್ ಮಾತಾಡ್ತಿದ್ದಾರೆ ಮಾತೆಲ್ಲ ತೂದು ನಿಖಲನೆ ಇಲ್ಲದ ಬಾಲ್ಯ ಮುಂಚೆ ನಿಖಲನೆ ಇಲ್ಲದ ನಿಕ್ಕಿ ಸಿನಿಮಾ ಮತ್ತು ತುಳುತ ಕಲಾವಿದ ಸಹಕಾರ ಮಂಡಳಿ ಹಚ್ಚಿದ ಪ್ರೋತ್ಸಾಹ ಕೊಡುತ್ತೆ. ಥ್ಯಾಂಕ್ ಯು ಸೋ ಮಚ್. ಎಸ್ ಖಂಡಿತ ಸರ್. ಎಂಗಳು ಬರ್ಪಿ ವರ್ಷಕ್ಕೆ ಎಂಗಳು ನೆತ್ತಿಜಿನಲ್ಲ ಬರ್ಪಾಂಗ್ ಬಂದ್ರೆ ಹಣ ಎಂಗಳು ಖಂಡಿತವಾದ ಲೆಪ್ಪೋ ಖಂಡಿತವಾದ ಅರ್ಧ ಗಂಟೆ ದುಮ್ಮು ಬತ್ತೆ ಎಂಗಳ ಕಾರ್ಯಕ್ರಮ ಪಾರ್ಟಿಸಿಪೇಟ್ ಮಾಡ್ಬೋದು ರಿಕ್ವೆಸ್ಟ್ ಎಂಗಳು ದೀವೊಂದಿಲ್ಲ ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ಒಂದು ಯಾರು ನೆನಪಿದ್ದೆ ಒಂದು ಎಲ್ಲ ಮಾತಾಡ ಕಾಲಿದ್ದ ಬಾಯಿ ಮಾತಾಡ ಮಾಡ್ತಾರೆ. Yes sir. Let's put your hands together guys. Give him a big round of applause. ಜೋರಾಗಿ ಚಪ್ಪಾಳೆ. Thank you sir. Thank you Arjun sir. Thank you very much sir. Thank you so much sir. And ಮಾತಾಡಿದ್ರು sorry. Thank you. Thank you. ಗಣೇಶ ಭಕ್ತಿ ವೃಂದ ನೇತ ಸದಸ್ಯರು ಏರಾಣ ಬಾಕಿ ಬರ್ರೆ ಬಾಕಿದ್ರ ವೇದಿಕೆದ ಎಡಭಾಗ ಬರಲು ಈ ಒಂಜಿ ಮಲ್ಲ ವೇದಿಕೆಡೆ ನಮ್ಮ ಊರದ ಸಾಧಕರಿಗೆ ನಮ್ಮ ಸನ್ಮಾನ ಸಾಧನೆ ಕಂಡು ಅವು ಆಗ್ತಿದ್ದೀವಿ ಅವು ಮಸ್ತ್ ಶ್ರಮದ ನಮ್ಮ ಶ್ರಮ ವಹಿಸಿದ ಬೊಕ್ಕ ದಿಕ್ಕು ನಂಚಿನ ಈ ಒಂದು ಜೈ ಗಣೇಶ ಮಿತ್ರವೃಂದ ಮಕ್ಕಳ ಸದಸ್ಯರ ಅಧ್ಯಕ್ಷರ ಪೂರ ಸೇರಿದ ಈ ಒಂದು ಸನ್ಮಾನ ಕಾರ್ಯಕ್ರಮ ಮಕ್ಕಳಿಗೆ ಮನ್ಕೊಡೋದು ಕೇಳೋದಲ್ಲ. ಪ್ರಥಮವಾದ ನಂದಕುಮಾರ್ ಮೇರೆಗೈಗಳು ಸನ್ಮಾನ ಮಂತಂದಲ್ಲ. ಈ ಒಂದು ಸನ್ಮಾನ ಕಾರ್ಯಕ್ರಮ ಡಾಕ್ಟರ್ ಬಾಲಸುಬ್ರಹ್ಮಣ್ಯ, ದಿವ್ಯಾಶಂಕರ್ ನಾಯಕ್, ಕೃಷ್ಣಮೂರ್ತಿ ಅಂಚನೆ, ಶ್ರೀಯುತ ಪ್ರಕಾಶ್ ಕೊಯ್ತಬೈ ಅಂಚನೆ, ಪ್ರಭಾಕರ್ ಮಿಜರ್ಬಳ್ಳ ಸೇರಿದ ಮಜೀರ್ಪಳ್ಳ ಸೇರಿದ ಒಟ್ಟಿಗೆ ಬಂದ್ಕೊಳ್ಳೋದಕ್ಕೆ ಒಂದಲ್ಲ. ಎದುರು ಬರ್ತದ ನಿಖಲು ಈ ಒಂದು ಸನ್ಮಾನ ಕಾರ್ಯಕ್ರಮ ನಿವೃತ್ತ ಯೋಧರು ದೇಶ ತುಳಿನಂಚಿನ ನಮ್ಮಲ್ಲ ಸೈನಿಕ ವೀರ ಯೋಧೆ ಜೋರಾನ ಕಚ್ಚಪಾಡದೊಟ್ಟಿಗೆ ಮಾನವಿಗೆ ಜಲವಂದಿದ್ದಾರೆ. ಎಸ್ ಸರ್. ಎಸ್ ನನ್ನ ಬಗ್ಗೆ ವಿಷಯ ತೆರೆಯೊಂದಾಡ ಶ್ರೀ ನಂದಕುಮಾರ್ ಪಿಲಿಕಳ ನಿವೃತ್ತ ಯೋಧರು ವರ್ಕಾಡಿ ಪಿಲಿಕಳ ನಾರಾಯಣ ನಾಯಕ್ ಮತ್ತು ಭಗೀರಥ ನಾಯಕ್ ದಂಪತಿಗಳ ಸುಪುತ್ರರಾಗಿ ಜನಿಸಿದ ನೀವು 6/4/1993ರಲ್ಲಿ ಸರೋಜ ನಾಯಕ್ ಎಂಬುವರೊಂದಿಗೆ ವೈವಾಹಿಕ ಜೀವನಕ್ಕೆ ಕಾಲಿರಿಸಿ ನಂತರ ಅಂಕಿತ ಮತ್ತು ಅಕ್ಷತಾ ಎಂಬ 2 ಹೆಣ್ಣು ಮಕ್ಕಳನ್ನು ಪಡೆದು ಸುಖ ಸಂಸಾರವನ್ನು ಹೊಂದಿರುತ್ತೀರಿ. ಸೈನಿಕ ಕುಟುಂಬದಲ್ಲಿ ಜನಿಸಿರುವ ನೀವು 1986ರಲ್ಲಿ ತಮ್ಮ 18ನೇ ವಯಸ್ಸಿನಲ್ಲಿ ದ ಫಸ್ಟ್ ಲೈನ್ ಆಫ್ ಡಿಫೆನ್ಸ್ ತಂಡ BSF ಗಡಿ ಭದ್ರತಾ ಪಡೆಗೆ ಸೇರ್ಪಡೆಗೊಂಡು ಜಮ್ಮು ಕಾಶ್ಮೀರದಲ್ಲಿ ತನ್ನ ದೇಶ ಸೇವೆಯನ್ನು ಆರಂಭಿಸಿ ನಂತರ ಪಂಜಾಬ್, ಗುಜರಾತ್, ಲಡಾಖ್, ಪಶ್ಚಿಮ ಬಂಗಾಳ, ತ್ರಿಪುರ, ಒಡಿಸ್ಸಾ ಇನ್ನು ಮುಂತಾದ ರಾಜ್ಯಗಳಲ್ಲಿ ಸೇವೆ ಸಲ್ಲಿಸಿರುವ ನೀವು ಕಾರ್ಗಿಲ್ ಯುದ್ಧದಲ್ಲಿ ಭಾಗವಹಿಸಿದ ಧೀರ ಯೋಧರು. 2021ರಲ್ಲಿ ನವದೆಹಲಿಯಲ್ಲಿ ನಡೆದಂತಹ ಮಹಾನಿರ್ದೇಶಕರ ಡೈರೆಕ್ಟರ್ ಆಫ್ ಜನರಲ್ ಅಧಿವೇಶನದಲ್ಲಿ ಅತ್ಯುತ್ತಮ ಸೇವೆಗಾಗಿ ಉತ್ಕೃಷ್ಟ ಸೇವಾ ಪದಕ ಲಭಿಸಿದ ವೀರ ಸೈನಿಕರು ನೀವು. ಡಾರ್ಜಿಲಿಂಗ್ನಲ್ಲಿ ದೇಶ ಸೇವೆ ಮಾಡುತ್ತಿದ್ದು ತಾವು ಸಬ್ ಇನ್ಸ್ಪೆಕ್ಟರ್ ಆಗಿ ಕಾರ್ಯನಿರ್ವಹಿಸಿ ಇದೀಗ ನಿವೃತ್ತರಾಗಿರುತ್ತೀರಿ. ನಿಮಗೆ ಮತ್ತು ನಿಮ್ಮ ಕುಟುಂಬಕ್ಕೆ ಪರಮಾತ್ಮನು ಆಯುರಾರೋಗ್ಯ ಮತ್ತು ಐಶ್ವರ್ಯವನ್ನು ನೀಡಿ ಅನುಗ್ರಹಿಸಲಿ. ಸುದೀರ್ಘ ಅವಧಿಯ ನಿಮ್ಮ ದೇಶ ಸೇವೆ ಯುವಕರಿಗೆ ಮಾದರಿಯಾಗಲಿ. ನಿಮ್ಮನ್ನು ಗಣೇಶ ಚತುರ್ಥಿಯ ಈ ಶುಭ ಸಮಾರಂಭದಂದು ಶ್ರೀ ಜೈ ಗಣೇಶ ಭಕ್ತ ವೃಂದ ಮಜೀರ್ಪಳ್ಳ ಸುಂಕದಗಟ್ಟೆ ಅಧ್ಯಕ್ಷರು ಮತ್ತು ಸರ್ವ ಸದಸ್ಯರು ಅದೇ ರೀತಿ ಮಜೀರ್ಪಳ್ಳದ ಎಲ್ಲ ಸಾರ್ವಜನಿಕರು ಒಟ್ಟಾಗಿ ಸೇರಿ ಸನ್ಮಾನಿಸುತ್ತಿದ್ದೇವೆ. ಇವರಿಗೆ ಶಾಲನ್ನು ಡಾಕ್ಟರ್ ಸುಬ್ರಹ್ಮಣ್ಯ ಅವರು ಹೊದಿಸಬೇಕು. ಅದೇ ರೀತಿ ಫಲವಸ್ತನ್ನು ದಿವ್ಯಶಂಕರ್ ನಾಯಕ್, ಅದೇ ರೀತಿ ಹಾರ ಕೃಷ್ಣಮೂರ್ತಿ ನೋಚೆ, ಸನ್ಮಾನ ಪತ್ರವನ್ನು ಪ್ರಕಾಶ್ ಕೊಯ್ತಬೈ, ಅದೇ ರೀತಿ ಸ್ಮರಣಿಕೆಯನ್ನು ಪ್ರಭಾಕರ ಮಿಜರ್ಪಳ್ಳ ಇವರು ನೀಡಿ ತುಂಬಿದ ಜನಸ್ತೋಮದ ನಡುವೆ ಸನ್ಮಾನಿಸಬೇಕೆಂದು ಕೇಳಿಕೊಳ್ತಾ ಇದ್ದೇವೆ. ಇದು ಸುಲಭದ ವಿಷಯವಲ್ಲ. -17 ಡಿಗ್ರಿಯಿಂದ 55 ಡಿಗ್ರಿಯ ಉಷ್ಣಾಂಶದ ವಿವಿಧ ರಾಜ್ಯಗಳಲ್ಲಿ ಭಾರತಾಂಬೆಯ ಸೇವೆಯನ್ನು ಮಾಡಿದಂತಹ ನಮ್ಮೆಲ್ಲರ ಕನಸಿನ ನಿದ್ದೆಗೆ
ಪೂರಕವಾಗಿ ಭಾರತಾಂಬೆಯ ಸೇವೆ ಮಾಡಿದಂತಹ ಈ ಮಣ್ಣಿನ ನೆಲದ ಏಕೈಕ ವೀರ ಯೋಧ ಇವರ ಜೋರಾದ ನಿಮ್ಮ ಅಮೃತ ಹಸ್ತದ ಪ್ರೀತಿ ತುಂಬಿದ ಕೈ ಚಪ್ಪಾಳೆ ಮೂಲಕ ಆಶೀರ್ವಾದಿಸಿ ಪ್ರೋತ್ಸಾಹಿಸಬೇಕು. ದಯಮಾಡಿ ಅಧ್ಯಕ್ಷರು ಅದೇ ರೀತಿ ಒಟ್ಟಿಗೆ ಜೊತೆಗೂಡಿ ಇವರನ್ನು ಸನ್ಮಾನಿಸಬೇಕು. ಎಲ್ಲರೂ ಒಂದು ನಿಮಿಷ ಎದ್ದು ನಿಂತು ಗೌರವ ನೀಡಬೇಕು. ನಮ್ಮ ಸಮಾಜದ, ನಮ್ಮ ಭಾರತದ ಹೆಮ್ಮೆಯ ವೀರ ಯೋಧ ಬೋಲೋ ಭಾರತ್ ಮಾತಾ ಕಿ, ಬೋಲೋ ಭಾರತ್ ಮಾತಾ ಕಿ, ಬೋಲೋ ಭಾರತ್ ಮಾತಾ ಕಿ. ಎಲ್ಲರೂ ಜೊತೆಗೂಡಿ ಒಂದು ರೂಪಶ್ರೀ ಬರ್ಕಾಡಿ. ನಾವೆಲ್ಲ ಟಿವಿ, ಚಲನಚಿತ್ರ, ನಾಟಕ ರಂಗದಲ್ಲಿ ನೋಡಿದಂತಹ ಭೂತಪೂರ್ವ ಪ್ರತಿಭೆ. ಇವರನ್ನು ವಿದ್ಯಾನಂದ ಸಾಮಾಣಿ, ಅದೇ ರೀತಿ ಸದಾಶಿವ ನಾಯಕ್ ಪಂಚಮೆ, ಹೇಮಚಂದ್ರ ಅರಿಗ, ಮುರಳಿ ಭಟ್, ವಸಂತ ಎಸ್ ಇವರು ಸನ್ಮಾನಿಸಬೇಕು ಕೇಳ್ಕೊಳ್ತಾ ಇದ್ದೇವೆ. ಇವರ ಬಗ್ಗೆ ತಿಳಿದುಕೊಳ್ಳೋದಾದ್ರೆ ರೂಪಶ್ರೀ ಬರ್ಕಾಡಿ, ವರ್ಕಾಡಿ ಧರ್ಮನಗರದ ನಿವಾಸಿಗಳಾದ ಶ್ರೀ ಹರೀಶ್ ಶೆಟ್ಟಿಗರ್, ಅದೇ ರೀತಿ ಶ್ರೀಮತಿ ಹೇಮಾವತಿ ದಂಪತಿಗಳ ಸುಪುತ್ರಿ ರೂಪಶ್ರೀ ವರ್ಕಾಡಿ ತಮ್ಮ PUC ವ್ಯಾಸಂಗದ ಬಳಿಕ ರಂಗಭೂಮಿಯತ್ತ ಒಲವು ಹೊಂದಿ ವಿಜಯಕುಮಾರ್ ಕೊಡಿಯಲ್ಬೈ ಅವರ ಸಂಸಾರದ ಸರ್ಕಸ್ ಎಂಬ ನಾಟಕದ ಮೂಲಕ ರಂಗಪ್ರವೇಶಗೈದರು. ಕಳೆದ 22 ವರ್ಷಗಳಲ್ಲಿ ತಮ್ಮ ತುಳುನಾಡಿನ ವೃತ್ತಿಪರ ನಾಟಕ ತಂಡಗಳಲ್ಲಿ ಸಕ್ರಿಯವಾಗಿ ತಮ್ಮ ಅಮೋಘ ನಟನಾ ಕೌಶಲ್ಯದಿಂದ ಕಲಾಸಕ್ತರ ಮನಸೂರೆಗೊಳ್ಳುವುದರೊಂದಿಗೆ ವಿವಿಧ ನಾಟಕ ಸ್ಪರ್ಧೆಗಳಲ್ಲಿ ಭಾಗವಹಿಸಿ ಅನೇಕ ಪ್ರಶಸ್ತಿ ಪುರಸ್ಕಾರಗಳಿಗೆ ಭಾಜನರಾಗಿ ತಮ್ಮೊಳಗಿರುವ ನೈಜ ಕಲಾವಿದೆಯ ಪರಿಚಯವನ್ನು ಒದಗಿಸಿದ್ದಾರೆ. ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿ ಜರುಗಿಸಿದ್ದ ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲಾ ಮಟ್ಟದ ತುಳು ನಾಟಕ ಸ್ಪರ್ಧೆಯಲ್ಲಿ ಹಾಗೂ ಯುಗ ಪುರುಷ ಕಿನ್ನಿಗೋಳಿ ಆಚ ಜಿಲ್ಲಾ ಮಟ್ಟದ ನಾಟಕ ಸ್ಪರ್ಧೆಯಲ್ಲಿ ಉತ್ತಮ ಕಥಾನಾಯಕಿ ಪ್ರಶಸ್ತಿಯನ್ನು ಪಡೆದಿದ್ದಾರೆ. ಬ್ಯಾರಿ ಭಾಷೆಯಲ್ಲಿ ಇವರು ಅಭಿನಯಿಸಿದ ಬ್ಯಾರಿ ಎಂಬ ಹೆಸರಿನ ಚಲನಚಿತ್ರಕ್ಕೆ ಪ್ರಶಸ್ತಿಯನ್ನು ಪಡೆದಿದ್ದಾರೆ. ಅದೇ ರೀತಿ ಇದೇ ಚಲನಚಿತ್ರಕ್ಕೆ ಸ್ವರ್ಣಕಮಲ ಪ್ರಶಸ್ತಿಯನ್ನು ದೊರಕಿದ್ದು ಇವರ ಕಲಾ ನೈಪುಣ್ಯಕ್ಕೆ ಹಿಡಿದ ಕೈಗನ್ನಡಿ ಎಂದರೆ ಅತಿಶಯೋಕ್ತಿಯಾಗಲಾರದು. ಕನ್ನಡ ಮತ್ತು ತುಳು ಚಿತ್ರರಂಗದಲ್ಲಿಯೂ ನಟಿಸಿ ಸೈ ಎನಿಸಿಕೊಂಡಂತಹ ರೂಪಶ್ರೀ ತುಳು ರಂಗಭೂಮಿಯ ಪ್ರಸಿದ್ಧ ನಾಟಕಗಳಲ್ಲಿ ಅಭಿನಯಿಸಿ ದೇಶ ವಿದೇಶಗಳಲ್ಲಿ ರಂಗಭೂಮಿ ಕಲಾವಿದೆಯಾಗಿ ಬಣ್ಣ ಹಚ್ಚಿ ನೆಚ್ಚಿನ ಮತ್ತು ಜನಪ್ರಿಯ ನಾಟಕಗಳಲ್ಲಿ ಅಭಿನಯಿಸಿ ನಟಿಯಾಗಿ ಗುರುತಿಸಿಕೊಂಡಿದ್ದಾರೆ. ರಮೇಶ್ ಪ್ರಕಾಶ್ ಪ್ರಸ್ತುತಪಡಿಸಿದ್ದ ಸಾಂಸ್ಕೃತಿಕ ಮಹೋತ್ಸವ ಕಾರ್ಯಕ್ರಮದಲ್ಲಿ ಇವರ ರಂಗಭೂಮಿಯ ಕಲಾ ಕಾಣಿಕೆಯನ್ನು ಗುರುತಿಸಿ ತುಳುನಾಡ ಐಸಿರಿ ಎಂಬ ಬಿರುದನ್ನು ನೀಡಿ ಗೌರವಿಸಲಾಗಿತ್ತು. ಏಸ ಎಂಬ ತುಳು ಚಲನಚಿತ್ರದ ಉತ್ತಮ ನಟನೆಗಾಗಿ 2017ರಲ್ಲಿ ರೆಡ್ FM ನಿಂದ ಉತ್ತಮ ಪೋಷಕ ನಟಿ ಪ್ರಶಸ್ತಿ, 2018ರಲ್ಲಿ ಮಾ ತುಳು ಕಿರುಚಿತ್ರೆಯ ಮನೋಜ್ಞ ಅಭಿನಯಕ್ಕಾಗಿ ಉತ್ತಮ ನಟಿ ಪ್ರಶಸ್ತಿ, ನಮ್ಮ ಟಿವಿ ಪ್ರಸ್ತುತಪಡಿಸಿದ ಬಲೆ ಬಲಿಪಾಲೆ ಸ್ಪರ್ಧೆಯಲ್ಲಿ ತಮ್ಮ ಭಾವನಾತ್ಮಕ ಅಭಿನಯದಿಂದ ಪ್ರಥಮ ಪ್ರಶಸ್ತಿ ಮುಡಿಗೇರಿಸಿಕೊಳ್ಳುವ ಮೂಲಕ ತಾನು ರಂಗಭೂಮಿಯ ಮತ್ತು ಚಲನಚಿತ್ರದ ರಂಗದ ಪ್ರತಿಭಾವಂತ ಕಲಾವಿದೆ ಎನ್ನುವುದನ್ನು ನಿರೂಪಿಸಿದ್ದಾರೆ. ದಯಮಾಡಿ ಶಾಲನ್ನು ರೂಪಶ್ರೀ ವರ್ಕಾಡಿ ಇವರಿಗೆ ಶಾಲನ್ನು ವಿದ್ಯಾನಂದ ಸಾಮಣಿ, ಫಲವಸ್ತನ್ನು ಸದಾಶಿವ ನಾಯಕ್ ಮಂಚವೆ, ಹಾರವನ್ನು ಹೇಮಚಂದ್ರ ಅರಿಗ, ಸನ್ಮಾನ ಪತ್ರವನ್ನು ಮುರಳಿ ಭಟ್, ಸ್ಮರಣಿಕೆಯನ್ನು ವಸಂತ ಎಸ್ ನೀಡಿ ಖಂಡಿತವಾಗಿ ಅವರು ಮಹಾಜನರೇ, ಒಂದು ಹೆಣ್ಣು ಕಲಾರಂಗದಲ್ಲಿ ಯಾವುದೇ ರಂಗದಲ್ಲಿ ಇಂತಹ ಸಾಧನೆ ಮಾಡಬೇಕಾದ್ರೆ ಅದೆಷ್ಟೋ ಅಡೆತಡೆಗಳು ಖಂಡಿತವಾಗಿರುತ್ತದೆ. ಅದನ್ನೆಲ್ಲ ಮೆಟ್ಟು ಮನೆಯ ಹೊಸಲನ್ನು ಓಕೆ ಗಾಯ್ಸ್, ನಮ್ಮ ಒಂಜಿ ಮಜಿರ್ ಬಲ್ಲಡ ಒಂಜಿ ಫಂಕ್ಷನ್ ಇತ್ತಂಡು ರೂಪಾಕಾಗ ಸನ್ಮಾನ ಮಾತ ಇತ್ತಂಡು. ಸನ್ಮಾನ ಮಾತ ಆಂಡ್ ಅಂಚ ಪಿದಾಡಿ ಅಂಕಲ್ ಇಲ್ಲಡೆಗ್ ಬಾರಿ ಶೋಕದ ವಿಜುವಲ್ ಉಂಟು ತೊಲೆ ಅವಳು ಸ್ಕೈ ಫುಲ್ ಕಲರ್ಫುಲ್ ಆದುಂಟು.